ವಿದ್ಯಾಮಾತಾ ಅಕಾಡೆಮಿ ಪುತ್ತೂರಿದರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸೈನಿಕರ ಸಂಘ ಮತ್ತು ತಾಲೂಕು ಘಟಕಗಳ ಸಹಯೋಗದಲ್ಲಿ ಭಾರತೀಯ ಸೇನಾ ನೇಮಕಾತಿಗಳ ಕುರಿತು ಉಚಿತ ಮಾಹಿತಿ ಕಾರ್ಯಾಗಾರವು ಎಪಿಎಂಸಿ ರಸ್ತೆಯ ಹಿಂದೂಸ್ತಾನ್ ಕಾಂಪ್ಲೆಕ್ಸ್ನ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ನಿವೃತ್ತ ಏರ್ ವೈಸ್ ಮಾರ್ಷಲ್ ಕೆ ರಮೇಶ್ ಕಾರ್ಣಿಕ್ ಅವರು ಮಾತನಾಡಿ, ಅಗ್ನಿಪಥ್ ಯುವಕರಿಗೆ ಬಹಳಷ್ಟು ಉತ್ತಮ ಯೋಜನೆ. ಸೇನೆಗೆ ಸೇರಲು ಪ್ರಯತ್ನಿಸುತ್ತಿದ್ದರೆ ಅಗ್ನಿಪಥ್ ಉತ್ತಮ ಅವಕಾಶ. ಸಾಕಷ್ಟು ಮಂದಿ ಇದರಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದು ಸರ್ವರ್ ತುಂಬಾ ಬ್ಯುಸಿ ಇರುತ್ತದೆ. ಸೇನೆಗೆ ಸೇರಿದ ಬಳಿಕ ನಿಮ್ಮ ಶೈಲಿಯೇ ಬದಲಾಗುತ್ತದೆ. ಅಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಪಡೆದು ಜೀವನದಲ್ಲಿ ಬದಲಾವಣೆಗೆ ಸಾಕಷ್ಟು ಅವಕಾಶಗಳಿವೆ ಎಂದು ಹೇಳಿದರು. ಅಲ್ಲಿ ನಿಮಗೆ ಸ್ವಲ್ಪ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ಬೋದು, ಇನ್ನು ಹೋಗುವಾಗ ಸ್ವಲ್ಪ ಸರಿಯಾಗಿ ಸ್ಟೈಲಲ್ಲಿ ಹೋಗ್ಬೇಕು, ಹಾಗೆ ಈಗ ಏನೇನೆಲ್ಲ ಹೇಳಿದ್ರು. ಸಾಮಾನ್ಯವಾಗಿ ಎಲ್ಲ ಕೋಚಿಂಗ್ ಸೆಂಟರ್ನವರು ಅವರು ಇವರು ನಿಮ್ಗೆ ಹೇಳ್ತಾರೆ, ಹಾಗೆ ಹೇಳು, ಅದು ಹೇಳು, ಇದು ಹೇಳು ಅಂತ ಹೇಳೋದು ನನ್ಗೆ ಯಾರು ಹೇಳೋದಿಲ್ಲ. ನೋ ಒನ್ ಟೋಲ್ಡ್ ಮೀ ಇಮ್ಮಿಡಿಯೇಟ್ಲಿ. ಕ್ಯಾನ್ ಯು ಗೆಸ್ ವಾಟ್ ಆನ್ಸರ್ ಐ ಗೇವ್? ಕ್ಯಾನ್ ಎನಿವನ್ ಗೆಸ್ ವಾಟ್ ಆನ್ಸರ್ ಐ ಗೇವ್? ನೋಡು, ಗೆಸ್ ಮಾಡಿ ವಾಟ್ ಆನ್ಸರ್ ಐ ಕುಡ್ ಹ್ಯಾವ್ ಗಿವನ್. ನಿವೃತ್ತ ಕರ್ನಲ್ ನೆಟ್ಟೆಗುತ್ತು ಶರತ್ ಭಂಡಾರಿಯವರು ಮಾತನಾಡಿ, ಭಾರತೀಯ ಸೇನೆಯಲ್ಲಿ ಕೇವಲ ಕೆಲಸ ಮಾತ್ರ ಅಲ್ಲ, ತಮ್ಮ ಜೀವನ ಶೈಲಿಯನ್ನ ನಿರ್ಮಿಸುವುದರ ಜೊತೆಗೆ ಜೀವನಕ್ಕೆ ಉತ್ತಮ ಅಡಿಪಾಯವನ್ನ ಹಾಕುತ್ತದೆ. ಈ ನಿಟ್ಟಿನಲ್ಲಿ ಉದ್ಯೋಗಾಕಾಂಕ್ಷಿಗಳು ಯಾರೇ ಆಗಿರಲಿ ಯಾವುದೇ ಉದ್ಯೋಗದಲ್ಲಿನ ಗೈಡ್ಲೈನ್ಸ್ಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದು ಒಳ್ಳೆಯದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಲ್ಲಿ ಉತ್ತಮ ಭವಿಷ್ಯವಿದ್ದು ಒಮ್ಮೆ ಸೇರ್ಪಡೆಗೊಂಡ್ರೆ ಅದರಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ ದೊರೆಯುತ್ತದೆ ಎಂದು ಹೇಳಿದರು. ಮೇಲ್ತರಗತಿಗೆ ಏರುವ ಅವಕಾಶ ಇರುವ ಕೆಲಸ ಇರಬೇಕು. ನೀವೊಂದು ಕ್ಲರ್ಕ್ ಆಗಿ ಒಂದು ಸಂಸ್ಥೆಯಲ್ಲಿ ಸೇರಿ 30 ವರ್ಷ ಸರ್ವಿಸ್ ಮಾಡಿ ಕ್ಲರ್ಕ್ ಆಗಿಯೇ ರಿಟೈರ್ ಆಗುವುದಾದರೆ ಅದು ವಾಟ್ ಇಸ್ ದ ಚಾರ್ಮ್ ಇನ್ ಇಟ್? ಅದರಲ್ಲಿ ಏನು ವಿಶೇಷತೆ ಏನು ಉಂಟು? ನಿಮಗೊಂದು ಸ್ಥಳದ ಸೇರಿದ ನಂತರ ಅಲ್ಲಿ ಮೇಲೆ ಏರಿ ಮೇಲಧಿಕಾರಿ ಆಗುವ ಅವಕಾಶ ಇರಬೇಕು ಅಂತ ಕೆಲಸ. ಅಲ್ಲಿ ಜಾಬ್ ಡೈನಾಮಿಸಮ್ ಬೇಕು. ಜಾಬ್ ಕೆಲಸದಲ್ಲಿ ನಿಮಗೆ ಅಲ್ಲಿ ಅವಕಾಶ ಬೇಕು. ಉದಾಹರಣೆಗೆ ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ತೀರಿ, ನೀವು DSP ಆಗಬಹುದು, ಮುಂದೆ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಬಹುದು, ಅವಕಾಶ ಉಂಟು ನಿಮಗೆ ಅಲ್ಲಿ ಮೇಲೆ ಹೋಗಲಿಕ್ಕೆ. ಮಿಲಿಟರಿಯಲ್ಲಿ ಹಾಗೆ ಅಂತ ನಾನು ಮತ್ತೆ ಬರ್ತೇನೆ ಇಲ್ಲಿಗೆ. ಸೊ ಜಾಬ್ ಶುಡ್ ಬಿ ಡೈನಾಮಿಸಮ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಐಟಮ್ ಅದೇನಂತ ಹೇಳಿದ್ರೆ, ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ಮತ್ತು ನಿಮ್ಮ ಹೆತ್ತವರಿಗೆ ಎಲ್ಲರಿಗೂ ಒಂದು ಸಂತೋಷ ಬೇಕು. ನನ್ನ ಮಗ ಒಂದು ಒಳ್ಳೆ ಕೆಲಸದಲ್ಲಿದ್ದಾನಂತ, ಏನೋ ಒಂದು ಕೆಲಸದಲ್ಲಿ ಹೋಗಿದ್ದಾನಂತಲ್ಲ, ಮಗ ಅಥವಾ ಮಗಳು ಒಳ್ಳೆ ಕೆಲಸದಲ್ಲಿದ್ದಾರೆ. ಘನಸ್ಥಿಗೆ ನಮ್ಮ ಸಮಾಜದಲ್ಲಿ ಉಂಟಲ್ಲ, ನಮ್ಮ ಭಾರತದಲ್ಲಿ ವಿಶೇಷವಾಗಿ ಸಮಾಜದಲ್ಲಿ ಒಂದು ಘನತೆ ಉಂಟು ಪ್ರತಿಯೊಬ್ಬರಿಗೂ. ಆ ಘನತೆ ಬರುವುದು ನೀವೇನು ಕೆಲಸ ಮಾಡ್ತೀವಿ ಅದರ ಮೇಲೆ ಹೊಂದಿಕೊಂಡುಂಟು. ಕಾರ್ಯಾಗಾರದಲ್ಲಿ ಬಂಟ್ವಾಳ, ಕೊಡಗು, ಸುಳ್ಯ, ಬೆಳ್ತಂಗಡಿ ಮುಂತಾದ ಕಡೆಗಳಿಂದ ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೇನೆಯಲ್ಲಿರುವ ವಿವಿಧ ಸ್ತರದ ನೇಮಕಾತಿಗಳ ಮಾಹಿತಿ ನೀಡುವುದರ ಜೊತೆಗೆ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿನ ಅಧಿಕಾರಿ ಹುದ್ದೆಗಳನ್ನು ಹೇಗೆ ಪಡೆಯಬಹುದು, ಅದಕ್ಕೆ ಬೇಕಾದ ಅರ್ಹತೆಗಳೇನು ಎಂಬುದರ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ಸೇನಾ ಲೆಫ್ಟಿನೆಂಟ್ ಆಯ್ಕೆಯಾಗಿರುವ ವಿದ್ಯಾಮಾತಾ ಅಕಾಡೆಮಿಯ ಆಡಳಿತ ನಿರ್ದೇಶಕ ಸಿಬ್ಬಂದಿ ಹರ್ಷಿತಾ ಉಪಸ್ಥಿತರಿದ್ದರು.